ಮಂಗಳೂರು ಕಮಿಷನರೇಟ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವ್ಯಾಪ್ತಿಯಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಶಪಡಿಸಿಕೊಳ್ಳಲಾದ 354 ಕೆಜಿ ಮಾದಕ ದ್ರವ್ಯ ವಸ್ತುಗಳನ್ನು ಮುಲ್ಕಿ ಕೊಲ್ನಾಡ್ ಜಂಕ್ಷನ್ ಸಮೀಪದ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ರೂಮ್ನಲ್ಲಿ ನಾಶಪಡಿಸಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾದಕ ವಸ್ತು ವಿರೋಧಿ ದಿನದ ಪ್ರಯುಕ್ತ ನಡೆಸಿದ ಕಾರ್ಯಾಚರಣೆ ಹಾಗೂ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಶಪಡಿಸಿಕೊಂಡ ಮಾದಕ ವಸ್ತುಗಳನ್ನು ನಾಶಪಡಿಸಲಾಯಿತು ಎಂದು ಹೇಳಿದರು. 50 ಪ್ರಕರಣಗಳಲ್ಲಿ 130ಕ್ಕೂ ಹೆಚ್ಚು ಕೆಜಿ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಇದರಲ್ಲಿ ಗಾಂಜಾ ಪ್ರಮಾಣವೇ ಅಧಿಕವಿದೆ. ಇದರಲ್ಲಿ ಎಲ್ಎಸ್ಡಿ, ಎಂಡಿಎಂಎ, ಕೊಕೈನ್, ಬ್ರೌನ್ ಶುಗರ್ ಒಳಗೊಂಡಿದೆ ಎಂದು ಹೇಳಿದರು. ತಮಗೆಲ್ಲ ಗೊತ್ತಿರಂಗೆ ಜೂನ್ 26, 1989 ಆ ವರ್ಷದಿಂದ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲ್ಲಿಗಲ್ ಡ್ರಗ್ಸ್ ಸೇಲ್ಸ್ ಇದ್ರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಡ್ರಗ್ ವಿರೋಧಿ ದಿನಾಚರಣೆಯಾಗಿ ಜೂನ್ 26 ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ಇಲ್ಲಿರುವಂಥ RAMK ಅನ್ನೋ ಒಂದು ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಸೆಂಟರ್ ಇಲ್ಲೇನಿದೆ, ಇದರಲ್ಲಿ ನಮ್ಮ NDPS ಪ್ರಕರಣಗಳಲ್ಲಿ ವಿಲೇವಾರಿಯಾಗದೆ ಉಳಿದಿದ್ದಂಥ ಎಲ್ಲ ಡ್ರಗ್ಸನ್ನು, ಇದರಲ್ಲಿ ಗಾಂಜಾ ಸೇರಿದೆ. ನಮ್ಮ ಮಂಗಳೂರು ಸಿಟಿದು ಹೇಳಬೇಕಂದ್ರೆ ಸುಮಾರು 50 ಕೇಸ್ಗಳಿಗೆ ಸಂಬಂಧಪಟ್ಟಂಥ 130 ಕೆಜಿಗೂ ಹೆಚ್ಚು ಗಾಂಜಾ, ಅದೇ ರೀತಿ ಕೊಕೇನ್, ಚರಸ್, MDMA ಮತ್ತು LSD ಈ 5 ಡ್ರಗ್ಗಳನ್ನು ನಾವಿಲ್ಲಿ ನಾಶ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾಪಣೆ ಅವರು ಮಾತನಾಡಿ SP ವ್ಯಾಪ್ತಿಯಲ್ಲಿ 224 ಕೆಜಿ ಮಾದಕ ದ್ರವ್ಯ ವಶಪಡಿಸಿಕೊಳ್ಳಲಾಗಿತ್ತು. ಈ ಬಗ್ಗೆ 214 ಪ್ರಕರಣ ದಾಖಲಾಗಿದೆ ಎಂದು ಹೇಳಿದರು. ಇವತ್ತು ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಟ್ರಾಫಿಕಿಂಗ್, ಡ್ರಗ್ ಅಬ್ಯೂಸ್ ಡೇ ಸಲುವಾಗಿ ನಾವೊಂದು ಡ್ರಗ್ ಡಿಸ್ಪೋಸಲ್ ಕಮಿಟಿ ಮೂಲಕ ಸುಮಾರು 5 ಕೇಸುಗಳಲ್ಲಿ 224 ಕೆಜಿ ಅಷ್ಟು ಗಾಂಜಾವನ್ನು ಇವತ್ತು ನಾವು ಡಿಸ್ಪೋಸ್ ಮಾಡಿದ್ದೀವಿ. ಕಳೆದ 4 ವರ್ಷದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 89 ಕೇಸಸಲ್ಲಿ 153 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಅದರಲ್ಲಿ 383 ಕೆಜಿ ಅಷ್ಟು ಗಾಂಜಾವನ್ನು ವಶಪಡಿಸಲಾಗಿತ್ತು. ಅದನ್ನು ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ನ್ಯಾಯಾಲಯದ ಅನುಮತಿ ಪಡೆದು ಡ್ರಗ್ ಡಿಸ್ಪೋಸಲ್ ಕಮಿಟಿ ಮೂಲಕ ಆವಾಗ ಡಿಸ್ಪೋಸಲ್ ಮಾಡಲಾಗ್ತಾ ಇದೆ. ಸೊ ಇವತ್ತು 224 ಕೆಜಿ ಅಷ್ಟು ಗಾಂಜಾವನ್ನು ನಾವು ಡಿಸ್ಪೋಸ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ SP ಭಾಸ್ಕರ್ BP, ಬಂಟ್ವಾಳ DYSP ವ್ಯಾಲೆಂಟೈನ್ ಡಿಸೋಸಾ, DCRB DYSP ದಿನಕರ್ ಶೆಟ್ಟಿ, ಪುತ್ತೂರು DYSP ಡಾಕ್ಟರ್ ಗಾನಾ P. ಕುಮಾರ್, ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ನ ರೂಮ್ನ ಇನ್ಚಾರ್ಜ್ ಪ್ರಶಾಂತ್ ಮತ್ತಿತರರು ಉಪಸ್ಥಿತರಿದ್ದರು.